ದಲಿತ ಮುಸ್ಲಿಂ ಬಾಯಿ ಬಾಯಿ ಎನ್ನುತ್ತಾ ರಾಜಕಾರಣ ಮಾಡುತ್ತಿರುವ ಎಸ್ಡಿಪಿಐ ಪಕ್ಷ ಕರಾವಳಿಯಲ್ಲಿ ದಲಿತರಿಗೆ ಮರ್ಮಾಘಾತ ಮಾಡಿದೆ. ಮೊಂಡಾಲ ಸಮಾಜದ ಪವಿತ್ರ ಕ್ಷೇತ್ರವಾಗಿರುವ ಕಂಚಿನಡ್ಕ ಅಭಿವೃದ್ಧಿಗೆ ಮುಸಲ್ಮಾನರಿಂದ ಅಡ್ಡಿ ಎದುರಾಗಿದ್ದು, ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಇದು ಪಡುಬಿದ್ರೆಯ ಕಂಚಿನಡ್ಕ, ಕರಾವಳಿಯ ಪ್ರಭಾವಿ ದಲಿತ ಸಮುದಾಯದ ಪುಣ್ಯಕ್ಷೇತ್ರವಾಗಿರುವ ಈ ಒಂದು ಕಂಚಿನಡ್ಕ ಕ್ಷೇತ್ರ ಮೊಂಡಾಲ ಸಮಾಜಕ್ಕೆ ಅತ್ಯಂತ ಪವಿತ್ರ ಕ್ಷೇತ್ರ. ಸಾಕಷ್ಟು ಧಾರ್ಮಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಈ ಕ್ಷೇತ್ರ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಕಂಚಿನಡ್ಕದಲ್ಲಿರುವ ಬಬ್ಬುಸ್ವಾಮಿ ಮತ್ತು ತನ್ನಿಮಾನಿಗ ದೈವದ ಮೂಲ ಕ್ಷೇತ್ರವಿದು. ಈ ಜಾಗಕ್ಕೆ ಸೂಕ್ತ ಮೇಲ್ಛಾವಣಿ ವ್ಯವಸ್ಥೆ ಇಲ್ಲ. ಈಗ ದಾನಿಯೊಬ್ಬರು ಮೇಲ್ಛಾವಣಿ ಮಾಡಲು ಮುಂದಾಗಿದ್ದು, ಇದಕ್ಕೆ ಸ್ಥಳೀಯ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೇಲ್ಛಾವಣಿ ಅಳವಡಿಸಿದರೆ ನಮ್ಮ ವಾಹನಗಳ ಓಡಾಟಕ್ಕೆ ತೊಂದರೆ ಆಗುತ್ತದೆ ಎನ್ನುವುದು ಮುಸ್ಲಿಮರ ವಾದ. ಕಂಚಿನಡ್ಕ ಕ್ಷೇತ್ರಕ್ಕೆ 100 ವರ್ಷ ಇತಿಹಾಸವಿದ್ದು, ಎಲ್ಲಿ ಮುಸ್ಲಿಂ ಬಾಹುಳ್ಯವುಳ್ಳ ಒಂದು ಪ್ರದೇಶ ಕಳೆದ 30 ವರ್ಷದಿಂದ ತನ್ನದಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದೆ. ಇದೇ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದಲಿತ ಸಮುದಾಯದ ನಿವಾಸಿಗಳಿದ್ದು, ಇವರೆಲ್ಲರನ್ನು ಪುಸಲಾಯಿಸಿ ಎಸ್ಡಿಪಿಐ ಪಕ್ಷ ದಲಿತ ಮುಖಂಡರನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡಿತ್ತು. ಈಗ ಎಸ್ಡಿಪಿಐ ಪಕ್ಷ ಮುಸ್ಲಿಂ ಪರವಾಗಿ ನಿಂತಿದ್ದು, ದಲಿತರು ಕಂಗಾಲಾಗಿದ್ದಾರೆ. ಎಸ್ಡಿಪಿಐ ಪಕ್ಷದ ಈ ನಡೆಯಿಂದ ಬೇಸತ್ತು ದಲಿತ ಮುಖಂಡ ಸದಾಶಿವ ಕಂಚಿನಡ್ಕ ಈಗಾಗಲೇ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಎಸ್ಡಿಪಿಐ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾರೆ. என்ன புதார் சதாசிவி என்ன இல்லை கஞ்சினடுக்கது ஏன்னா எஸ்டிபிஐக்கு இப்ராஹிம் ಫಿರೋಜು ಸೇರೆ ಬಂದಿತ್ತೀರಿ ಕೊರೋನಾದ ಟೈಮ್ ಪಂಡೇರು ಇಂದಿಕಲೆ ಕಾಸು ಕೊರಪ ಅದಕ್ಕೆ ಆಂಬುಲೆನ್ಸ್ ಕೊರಪ ಅದಕ್ಕೆ ಆಸ್ಪತ್ರೆ ಕೊಡೋದು ಎಂಕುಲು ಮಲ್ಪ ಒಂದು ಪಂಡೇರು ಅಂಚಾದ ಎಂಕುಲು 7 ಜನ ಸೇರಿದ್ದು ಇತ್ತ ಅಂಚಾದ ಪನಗ ಎಂಗಲ್ನ ಕಂಚಿನಡ್ಕ ಮೆಂಚಿನ ಬಾವಿಗೆ ಉಪದ್ರ ಮಲ್ಪನಗ ಎಂಗಲಿಗಿತ್ತೆ ಎಸ್ಟಿಪಿಐ ನಂದು ಗೊತ್ತಾಯಿನ ಹೆಸರದು ಎಂಕುಲು 7 ಜನಲ್ಲ ರಾಜೀನಾಮೆನು ಎಸ್ಟಿಪಿಐಗೆ ರಾಜೀನಾಮೆಯನ್ನು ಕೊರೊಂದಿಲ್ಲ ಅಂಚಾದುಪ್ಪನಗ ಹಿಂದೂ ಸಂಘಟನದಕ್ಕಲು ಎಂಕಲ ಎನಕಲೆಡು ಏನೆಲ್ಲ ತಪ್ಪುತ್ತಂಡ ಎಂಗಲಿಗೆ ಮಾಫ್ ಕೊರೋಡು ಕ್ಷಮೆ ಕೊರೋಡು ಎನ್ನ. ಇನ್ನು ದಲಿತ ಮುಸಲ್ಮಾನ್ ಬಾಯಿ ಎನ್ನುವ ಎಸ್ಡಿಪಿಐ ಪಕ್ಷದ ಮುಖಂಡರು ಮೊನ್ನೆ ಪೊಲೀಸರೆದುರು ಕೂಡ ಶಾಂತಿ ಸಭೆಯಲ್ಲಿ ದಲಿತರಿಗೆ ಅವರ ದೇವಸ್ಥಾನ ಅಭಿವೃದ್ಧಿಪಡಿಸಲು ಅವಕಾಶ ನೀಡುವುದಿಲ್ಲ ಎಂದು ತೊಡೆ ತಟ್ಟಿದ್ದಾರೆ. ಇದರಿಂದಾಗಿ ಶಾಂತಿ ಸಭೆ ಮುರಿದು ಬಿದ್ದಿದ್ದು, ದಲಿತ ಸಂಘಟನೆಗಳ ಬೆಂಬಲಕ್ಕೆ ಹಿಂದೂ ಜಾಗರಣ ವೇದಿಕೆ ಮುಂದಾಗಿದೆ. ಹಿಂದೂ ಜಾಗರಣ ವೇದಿಕೆ ಮುಖಂಡರು ಸಭೆ ನಡೆಸಿದ್ದು, ಸ್ಥಳೀಯ ಪಂಚಾಯಿತಿಗೆ 1 ವಾರದ ಗಡುವನ್ನು ವಿಧಿಸಿದ್ದಾರೆ. 1 ವಾರದೊಳಗೆ ಮೇಲ್ಛಾವಣಿ ಅಳವಡಿಸಲು ಅವಕಾಶ ನೀಡದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಂಚಿನಡ್ಕ ಮಿಂಚಿನ ಬಾವಿ ಕೋರ್ದಬ್ಬು ದೇವಸ್ಥಾನದಲ್ಲಿ ಇದು ಚಾರಿತ್ರಿಕ ಇತಿಹಾಸವುಳ್ಳಂಥ ಜಾಗ. ಇಲ್ಲಿ ಒಂದು ಗುಡಿ ನಿರ್ಮಾಣ ಮಾಡಿಕೊಂಡು ಸಾರ್ವಜನಿಕವಾಗಿ ನಾವು ಇಲ್ಲಿ ಪೂಜೆ ಪುರಸ್ಕಾರ ದರ್ಶನ ಸೇವೆಯನ್ನು ಕೆಲವಾರು ವರ್ಷಗಳಿಂದ ಮಾಡ್ತಾ ಬಂದಿರ್ತೇವೆ. ಅದಕ್ಕೆ ಯಾವುದೇ ಒಂದು ಮೇಲ್ಛಾವಣಿ ಇಲ್ಲ. ನಾವು ಬಿಸಿಲುಗಾಲದಲ್ಲಿ ನಾವು ಬಿಸಿಲಲ್ಲೇ ನಿಂತ್ಕೊಂಡು ದರ್ಶನ ಸೇವೆಯನ್ನು ಪೂಜೆಯನ್ನು ಮಾಡುವಂಥ ಪರಿಸ್ಥಿತಿ. ಮಳೆಗಾಲದಲ್ಲಿ ನಾವು ಒಂದು ಟರ್ಪಲನ್ನು ಕಟ್ಕೊಂಡು ನಾವು ಪೂಜೆಯನ್ನು ಮಾಡುವಂಥ ಪರಿಸ್ಥಿತಿ. ಅದಕ್ಕೋಸ್ಕರ ಒಬ್ಬ ದಾನಿಗಳು ಅದಕ್ಕೊಂದು ಮೇಲ್ಛಾವಣಿಯನ್ನು ತಗಡು ಚಪ್ಪರವನ್ನು ಈಗ ಡೊನೇಷನ್ ಆಗಿ ಕೊಟ್ಟಿದ್ದಾರೆ. ನಾವು ತಗಡು ಚಪ್ಪರ ಹಾಕಲಿಕ್ಕೆ ಹೋಗುವಾಗ ಇಲ್ಲಿ ನೆರೆಮನೆಯವರದೊಂದು ಆಕ್ಷೇಪ ಇದೆ. ಅದಕ್ಕೆ ಕೆಲವು SDB ಅವರು ಸೇರಿಕೊಂಡು ಅದನ್ನು ಮಾಡಲೇಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಆಕ್ಷೇಪಣೆ ಮಾಡಿದ್ದಾರೆ. ಇದನ್ನು ನಿನ್ನೆ ತಾನೇ ನಾವು ಪೊಲೀಸರ ಸಮ್ಮುಖದಲ್ಲಿ ಒಂದು ಸೌಹಾರ್ದ ರೀತಿಯಲ್ಲಿ ಬಗೆಹರಿಸಿಕೊಳ್ಳಲಿಕ್ಕೆ ನಾವು ಅಲ್ಲಿಗೆ ಹೋಗಿದ್ದೇವೆ. ಅದಕ್ಕೆ ಅವರು ಯಾವುದೇ ಕಾರಣಕ್ಕೆ ಅದನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನೋ ಒಂದು ಛಲ ತೊಟ್ಟು ಅದೀಗ ಮಾಡಲಿಕ್ಕೆ ಬಿಡಲಿಲ್ಲ. ಆದ್ದರಿಂದ ಇದು ಇಡೀ ಹಿಂದೂ ಸಮುದಾಯಕ್ಕೆ ಇದೊಂದು ಅವಮಾನವಾಗುವ ರೀತಿಯಲ್ಲಿ ಇದೊಂದಾಗಿದೆ. ಕಂಚಿನಡ್ಕದ ಈ ಒಂದು ಪವಿತ್ರವಾಗಿರ್ತಕ್ಕಂತಹ ಮಣ್ಣಿನಲ್ಲಿ ಬಾವಿಯನ್ನ ನೋಡಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ನೀರದಂಡು ತೋಚಿಪವರ ತುಳುನಾಡು ತುಳುವ ಎಂದು ಹೆಸರಲ್ಲಿ ಬರುವ ಹಾಗೆ ನೀರದಂಡು ಈ ಕ್ಷೇತ್ರದಲ್ಲಿ ನೋಡಲಿಕ್ಕೆ ಬರ್ತಾರೆ. ಬರುವಂತಹ ಸಂದರ್ಭದಲ್ಲಿ ಅವರನ್ನ ಹಾಸಿಕಲ್ಲು ಹಾಸಿ ನನಗೋಳಿ ಮರವನ್ನ ನಟ್ಟು ಅವರಿಗೆ ಇಲ್ಲೊಂದು ಬಬ್ಬುಕಟ್ಟೆ ಅನ್ನುವಂತಹ ಒಂದು ಹೆಸರನ್ನ ಆ ಕಾಲದಲ್ಲಿ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಬೇರೆಲ್ಲ ದೈವಗಳು ಬಂದರೂ ಕೂಡ ಅವರಿಂದ ಈ ಒಂದು ಬಬ್ಬುಸ್ವಾಮಿಯನ್ನು ಬಾವಿಯಿಂದ ಮೇಲಕ್ಕೆ ಎತ್ತಲಿಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ಆದಿಶಕ್ತಿಯಾಗಿರ್ತಕ್ಕಂತಹ ಉಗೇರ ಸಮುದಾಯದ ತನ್ನಿಮಾನಿಗ ದೇವಿಯ ಒಂದು
ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಆ ಒಂದು ತನ್ನಿಮಾನಿಗ ದೇವಿ ಕ್ಷೇತ್ರಕ್ಕೆ ಬಂದು ಆ ಬಬ್ಬುಸ್ವಾಮಿಯನ್ನ ಮೇಲಕ್ಕೆತ್ತಿ ತಗೇತಂಗಡಿ ಎನ್ನುವಂತಹ ಒಂದು ವಿಚಾರವಾಗಿ ಅವರು ಜಾತಿ ಬೇರೆ ಆದರೂ ಕೂಡ ತಗೇತಂಗಡಿ ಎನ್ನುವಂಥ ವಿಚಾರವಾಗಿ ಇಡೀ ಒಂದು ತುಳುನಾಡಿಗೆ ತಗೇತಂಗಡಿ ಅಂತ ಒಂದು ವಿಚಾರ ನಾವು ಈಗಾಗಲೇ ನಮ್ಮ ಇತಿಹಾಸದಲ್ಲಿ ನೋಡಿದ್ದೇವೆ. ಇತ್ತ ಪಡುಬಿದ್ರೆ ಗ್ರಾಮ ಪಂಚಾಯತ್ನಲ್ಲಿ ಬಿಜೆಪಿ ಬೆಂಬಲಿತ ಅಧ್ಯಕ್ಷರಿದ್ದರು. ಅವರು ಎಸ್ಡಿಪಿಐ ಬೆಂಬಲಿತ ಸದಸ್ಯರ ಮುಲಾಜಿಗೆ ಬಿದ್ದಂತೆ ಕಾಣ್ತಾ ಇದೆ. ಇದು ಹಿಂದೂ ಪರ ಸಂಘಟನೆಗಳನ್ನು ಕೆರಳಿಸಿದ್ದು ಪಂಚಾಯತ್ ವಿರುದ್ಧ ಹೋರಾಟಕ್ಕೆ ಕರೆ ನೀಡುವಂತಹ ಸಾಧ್ಯತೆ ಇದೆ. ತುಳುನಾಡಿನ ಜಾನಪದದಲ್ಲೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕಾರ್ಮಿಕದ ತಗೆತಗಂಡಿ ಎಂದು ಕರೆಸಿಕೊಂಡಿರುವಂತಹ ತನ್ನಿಮಾನಿಗ ಮತ್ತು ಬಬ್ಬುಸ್ವಾಮಿಯ ಕಥೆಗಳು ಇಂದಿ ಕೂಡ ಜನಪದ ಪ್ರಪಂಚದಲ್ಲಿ ಅತ್ಯಂತ ಪ್ರಾಶಸ್ತ್ಯವನ್ನು ಹೊಂದಿರುವಂತಹ ಒಂದು ಕಥಾನಕ. ಮತ್ತು ಈ ತನ್ನಿಮಾನಿಗ ಮತ್ತು ಬಬ್ಬುಸ್ವಾಮಿಯನ್ನು ಆರಾಧನೆ ಮಾಡುವ ಅದೆಷ್ಟೋ ಸಹಸ್ರ ಭಕ್ತರು ತುಳುನಾಡಿನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮೂಲ ಕ್ಷೇತ್ರದಲ್ಲಿ ಇಂತಹ ಘಟನೆ ನಡೆದಿರುವುದು ಅವರಿಗೆ ಬಹಳಷ್ಟು ಬೇಸರವನ್ನು ಮೂಡಿಸಿದರೆ, ಒಟ್ಟಾರೆಯಾಗಿ ಒಂದು ಧಾರ್ಮಿಕ ಭಾವನೆ ಮತ್ತು ಅಲ್ಲಿ ನಡೆಯುತ್ತಿರುವಂಥ ವಿಚಾರಗಳಿಗೆ ರಾಜಕೀಯ ಪ್ರವೇಶವಾದಾಗ ಅದು ಬೇರೆ ಒಂದು ಲೋಕಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ನಾನು ಎರಡು ಕಡೆ ಹೇಳ್ತೇನೆ, 100ಕ್ಕೆ 100 ಕಂಚಿನ ಅಡಕದಲ್ಲಿ ಎಲ್ಲ ವಿಷಯ ಕಾನೂನಾತ್ಮಕ. ಕಾನೂನಿಗೆ ಹೋದರೆ ಎಲ್ಲರಿಗೂ ಸಮಸ್ಯೆ ಬರ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯುವುದಕ್ಕೆ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಲೋಕೇಶ್ ಕಂಚಿನಡ್ಕ. ಇವರು ಅವರನ್ನೇ ಮಾತಾಡಿಸೋಣ. ಹಲೋ ಲೋಕೇಶ್ ಅವರೇ, ನಮಸ್ಕಾರ. ಏನಾಗಿತ್ತು ಘಟನೆ? ಯಾಕೆ ಇದು ಇಷ್ಟೊಂದು ಬಹಳ ದೊಡ್ಡ ಮಟ್ಟಕ್ಕೆ ತೆರಳಿದೆ ಈ ಒಂದು ಪ್ರಕರಣ ಅಂತ? ಯಾಕಂತ ಹೇಳಿದ್ರೆ ಚಾರಿತ್ರಿಕ ಹಿನ್ನೆಲೆ ಉಳ್ಳಂತ ಒಂದು ಜಾಗ ಇದು. ಬಬ್ಬುಸ್ವಾಮಿಯನ್ನು ಬಾವಿಗೆ ಹಾಕಿದಂತ ಒಂದು ಸ್ಥಳದಲ್ಲಿ ಹೌದು ಅಲ್ಲ, ಈಗ ಅದೆಲ್ಲ ವಿಷಯ ಗೊತ್ತಾಯ್ತು. ಈಗ ಅದೆಲ್ಲ ವಿಷಯಗಳು ಗೊತ್ತಿರುವಂತದ್ದು. ಈಗ ವಿಷಯ ಅದಲ್ಲ. ಈಗ ಇಲ್ಲಿ ಆಗ್ತಿರೋ ಘಟನೆ ಈಗ ಯಾಕೆ ಈಗ ಮೇಲ್ಚಾವಣಿ ಸಂದರ್ಭದಲ್ಲಿ ಇಷ್ಟೆಲ್ಲ ಗಲಾಟೆ ಬಂದಿದೆ ಯಾಕೆ ಅಂತ ಕೇಳ್ತಾ ಇದ್ದೀನಿ. ನಾವು ಬಿಸಿಲನ್ನ ಬೆಳೆಯುವ ದರ್ಶನ ಮತ್ತು ಎಲ್ಲ ಸೇವೆಗಳನ್ನು ನಾವು ಮಾರ್ಗದಲ್ಲಿಯೇ ನಿಂತ್ಕೊಂಡು ಬಿಸಿಲಲ್ಲೇ ಮಾಡ್ತಾ ಇದ್ದೇವೆ. ಮತ್ತೆ ಮಳೆಗಾಲದಲ್ಲಿ ಒಂದು ಭತ್ತವನ್ನು ಹಾಕೊಂಡು ನಾವು ಮಾಡ್ತಾ ಇದ್ದೇವೆ. ದಾನಿಗಳು ಅದಕ್ಕೆ ಮೇಲ್ಚಾವಣಿ ಕೊಡ್ಬೇಕಂತ ಮುಂದೆ ಬರುವಾಗ ನೆರವನೆ ಅದಕ್ಕೆ ಮಾರ್ಗದ ಬದಿಯಲ್ಲಿ ಒಂದು ಮನೆ ಇದೆ, ಮುಸಲ್ಮಾನರ ಮನೆ ಇದೆ. ಅವರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಅವರು ಅದಕ್ಕೆ ಒಂದು ಪಂಚಾಯತಿಗೆ ಹೋಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ತಕ್ಷಣ ಪಂಚಾಯತಿಯವರು ಬಂದು ಮತ್ತೆ ಪೊಲೀಸರವರು ಬಂದು ಅದನ್ನು ಹಾಕ್ಬಾರ್ದು ಅಂತ ತಡೆ ಹಿಡಿದಿದ್ದಾರೆ. ನಾಲ್ಕು ಹಾಕೋದಂದ್ರೆ ಅದು ಮಾರ್ಗಕ್ಕೆ ಮೆಚ್ಚವಾಗಿ ಬರ್ತದೆ, ಮೇಲ್ಗಡೆ ಬರ್ತದೆ. ಅದು ಯಾರಿಗೂ ಏನು ಸಮಸ್ಯೆ ಇಲ್ಲ. ಬಹಳ ಎತ್ತರವಾಗಿ 20 ಫೀಟ್ ಹೈಟಲ್ಲಿ ನಾವು ಮಾಡ್ತಿದ್ದೇವೆ. ಕಂಟೈನರ್ ಸಾಗರ ಹೊರಗೆಲ್ಲ ಹೋಗುವಂತ ಒಂದು ನಾವು ಮೇಲ್ಚಾವಣಿಯನ್ನು ಮಾಡ್ತಾ ಇದ್ದೇವೆ. ಈಗ ನೀವು ಪೊಲೀಸರ ಹತ್ರ ಹೋಗಿದ್ರ, ಏನ್ ಹೇಳಿದ್ರು? ಶಾಂತಿ ಸಭೆ ಆಯ್ತು, ಅದು ಕೂಡ ಸರಿಯಾಗಿಲ್ಲ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಏನ್ ಹೇಳಿದ್ರು? ಹೌದು ಸರ್, ನಾವು ಪೊಲೀಸರೊಂದಿಗೆ ಹೋಗಿದ್ದೇವೆ. ಪೊಲೀಸರೊಂದು ಸಭೆಯನ್ನು ಕರೆದಿದ್ದಾರೆ, ಶಾಂತಿ ಸಭೆ ಅಂತ ಕರೆದಿದ್ದಾರೆ. ಶಾಂತಿ ಸಭೆಗೆ ಕರೆಯುವಾಗ ನಮ್ಮ ಕಮಿಟಿಯವರಲ್ಲಿ ಯಾರನ್ನು ಬರೆದು ಬೇಡ, ನೀವು ಇಬ್ಬರೇ ಬನ್ನಿ, ಮತ್ತೆ ಎಂದು ಬರೆದು ಬೇಡ ಅಂತ ಒಂದು ನಮಗೆ ನಿರ್ಬಂಧ ಹೇಳಿದ್ದು. ಅದೇ ರೀತಿ ಊರಿನ ಯಾವುದೇ ಒಂದು ಪ್ರಮುಖರನ್ನು ಕರೆಯಲಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯರ 5 ಮಂದಿ ಸದಸ್ಯರಿದ್ದಾರೆ. ಅಲ್ಲಿ ಮುಸಲ್ಮಾನ 2 ಸದಸ್ಯರನ್ನು ಮಾತ್ರ ಕರೆದಿದ್ದಾರೆ. ಅದರಲ್ಲಿ ಒಬ್ಬ ಕೂಡ ರೌಡಿಸಿದ್ದಾರೆ, ಒಬ್ಬ ಬಂದವ ರೌಡಿಸಿದ್ದಾರೆ. ಅವರ ಸಮ್ಮುಖದಲ್ಲಿ ಪೊಲೀಸರು ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಆ 2 ಬಂದವರು ಕೂಡ
KSPಯ ಸದಸ್ಯರು. ಈಗ ಹೋಗಿ KSP ಹೋಗಿ ಅದು STB ಆಗಿದೆ. ಅದರ ಸದಸ್ಯರನ್ನು ದೇವರು ಸಭೆ ಮಾಡಿದ್ದಾರೆ. ಈಗ ನಿಮ್ಮ ಮುಂದಿನ ನಿಲುವೇನು ಸರ್? ಈಗ ಯಾವುದು ಮುಂದಿನ ನಿಲುವು ಏನ್ ನಿಮ್ದು? ಮುಂದಿನ ನಿಲುವು ನಮ್ಗೆ ಅದಕ್ಕೆ ಇದು ಆಗ್ತೇಬೇಕು. ಯಾಕಂತ ಹೇಳಿದ್ರೆ ಇಲ್ಲದಿದ್ದರೆ ಪೂಜೆ ಪುರಸ್ಕಾರಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಸೌಹಾರ್ದ ರೀತಿಯಲ್ಲಿ ಎಲ್ಲ ಇಲಾಖೆಗಳು ಸೇರ್ಕೊಂಡು ಪೊಲೀಸ್ ಇಲಾಖೆ ಸೇರ್ಕೊಂಡು ಮಾಡಿದ್ರೆ ಒಳ್ಳೆಯದು. ಇಲ್ಲದಿದ್ರೆ ನಾವು ಮಾಡಿಯೇ ಮಾಡ್ತೇವೆ. ಓಕೆ, ಮಾಹಿತಿಗಾಗಿ ಧನ್ಯವಾದಗಳು ಸರ್.